ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಗುರುವಾರ 31ನೇ ದಿನದ ಸಂಧ್ಯಾ ಭಜನೆ ನಡೆದನು. ಶ್ರೀಮತಿ ಅನುಪಮ ಬೊಕ್ಕ, ಶ್ರೀ ಪ್ರವೀಣ್ ಕುಮಾರ್ ಅಂಬಿಕಾನಗರ, ಶ್ರೀಮತಿ ಶಕುಂತಲಾ ರಾಜ್ ಬೊಕ್ಕ, ಶ್ರೀ ರಾಜ್ ಬಾರ್ದೆ ಕುಂಪಲ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಸಿಇಒ ಶ್ರೀಮತಿ ಮಾಲಿನಿ, ಶ್ರೀಮತಿ ವಿದ್ಯಾಶ್ರೀ ಬೊಕ್ಕ, ಶ್ರೀ ಯಶವಂತ್ ಮೂರುಕಟ್ಟೆ, ಶ್ರೀಮತಿ ನಂದಿನಿ ಬೊಕ್ಕ, ಶ್ರೀ ನವೀನ್, ಕುಮಾರಿ ಶಾರ್ವರಿ ಕುಜುಮಗದ್ದೆ, ಶ್ರೀ ಪ್ರಸಾದ್ ಸುವರ್ಣ, ಶ್ರೀ ವಿನ್ಮತಿ ಬೊಕ್ಕ, ಶ್ರೀ ಗುಣಶೇಖರ್ ಉರ್ವಸ್ಟೋರ್ ತುಡರ್ ಬೆಳಗಾಯರು. ಬಯ್ಯದ ಪುರ್ತರು ನಿತ್ಯ ನಿರಂತರವಾದ ಕರಿನ 30 ದಿನ ಬೆಚ್ಚಲ ಭಜನಾ ಸೇವೆನ ನಡಪಾದ ಕೊಲ್ಪನ ಮೂಲಕ ಈ ಕ್ಷೇತ್ರದ ವಿಶೇಷವಾದ ಜನ ದೈವಿಕ ಶಕ್ತಿ ಸಾನ್ನಿಧ್ಯನ ಭಜನದ ರೂಪಡು ವೃದ್ಧಿ ಮಲ್ಪನ ಜನ ಆ ಮೂಲಕ ಫೆಬ್ರವರಿ 22 ತಾರೀಕಿರದ ಆರಂಭ ಜನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಕಾರ್ಯಕ್ರಮಗ ಮಾತೆರೆಗಳ ಒಂಜಿ ಒಟ್ಟುಗೂಡಿಸೋಣ ಜನ ಊರ್ದ ಜನ ಮಂದಿದ ಒಟ್ಟುಗು ಪರ ಊರ್ದ ಜನ ಮಂದಿಲ್ಲ ಈ ಕ್ಷೇತ್ರದ ಒಂಜಿ ವಿಶೇಷ ಭಕ್ತಿರಾದ ಎಲ್ಲ ಜನ ನಡಪುನ ಬ್ರಹ್ಮಕಲಶೋತ್ಸವ ಅದಪ್ಪು ನೂತನ ನೆಮ್ಮದಿಯಿಂದ ಭಜನಾ ಸೇವೆ ಅದಪ್ಪು ಮಾತೆಗಳ ತನ್ನ 10 ಬಿರಿಲು ಜೋಡಾದ ಕೈ ಜೋಡಾದ ಈ ಕಾರ್ಯಕ್ರಮ ಪಾಲ್ದೆತ್ತೊಂಡ್ರ ಪಂಪಂಚನ ಅಂಗಲಾಪು ಈ ಕ್ಷೇತ್ರದ ವತಿಯಿರದೆ ಅಂಚಿತ್ತಿ ಈ ಕಾರ್ಯಕ್ರಮನ ದೈವಿಕ ಚಿಂತನೆದ ಆಧಾರದ ದೇವತಾ ಆರಾಧನೆದ ಮೂಲಕ ಕಲಿಯುಗಳು ಭಜನದ ಮೂಲಕ ಅಜನ ಮಲ್ಪುನಂಜನ ಕೆಲಸನ ಈ ಕುಂಪಲದ ಮಂಡಳ ದುರ್ಗಾ ಪರಮೇಶ್ವರ ಕ್ಷೇತ್ರದ ಶಿವಪುರದ ಮಂಡಳ ಮತ್ತೊಂದಲ್ಲ 30 ದಿನದಿಂಚಲ ತೆನ್ಕೈ ಬಡ್ಕೈ ಮೂಡೈ ಪಡ್ಡೆ 4 ದಿಕ್ಕದ ಸೇರಿದಲ್ಲ ವಿಶೇಷమైన ರಚನ ಭಜನಾ ಕೂಟದ ಬರ್ಪಣ ಮೂಲಕ ಈ ಭಜನಾ ಸೇವೆನ ಸಂದಾಯಿತ ಮಲ್ಪನ ಅವು ದೇವಿ ಭಜನಾ ಮಂಡಳಿ ಆದಪ್ಪು ಅದನ್ನ ಈಶ್ವರ ಭಜನಾ ಮಂಡಳಿ ರಾಮ ಆದಪ್ಪು ಕೃಷ್ಣ ಅದು ಮಾತ ದೇವ ಆರಾಧನೆ ಮತ್ತೊಂದು ಪುನಚನ ಭಜನಾ ಮಂಡಲದಲ್ಲಿ ಈ ಕ್ಷೇತ್ರದ ಬದ್ದದು ತನ್ನ 4 ಕೋಟಿ ಕಿನ್ನಿ 4 ಕೋಟಿ ಬರ್ಪನಚನ ಭಜನದ ಸೇವೆಯನ್ನು ನಡಪಾದು ಕೊರದು ಈ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೆ ಒಂದು ವಿಶೇಷವಾದ ರಚನ ಮಾನಾದಿಗೆ ಕೊಡುಗೆಯನ್ನು ಕೊರೊಂದಲ್ಲಿ ಈ ಚಿಂತೆ 31ನೇ ದಿನದ ಯೋಜಿ ರಾಯರ್ನ ಆರಾಧನೆ ಮಲ್ಪನಚನ ಗುರುನ ಆರಾಧನೆ ಮಲ್ಪನಚನ ವಿಶೇಷವಾದ ರಚನ ಪವಿತ್ರ ದಿನ ಏನಚನ ಗುರುವಾರದ ದಿನ 7-2-2023 ಗುರುವಾರದ ದಿನ ತಾಡಿ ಇನಿ ನಂದಾದೀಪನ ಅಲ್ಲಾದ ಜಾನಾದಿಗೆ ಪಂಚ ಅಟ್ಟಿಡುಪನಚನ ನೆನೆದೀಪನ ಅಲ್ಲವನ ಮೂಲಕ ಇಂಥ ಯೋಜನೆ ಕಾರ್ಯಕ್ರಮ ಭಜನೆಗೆ ಏಪಲ ವಿಶೇಷವಾದ ನಮ್ಮ ದೀಪದ ಮುಖಾಂತರನೇ ಭಜನೆಗೆ ಒಂಜಿ ಪ್ರಾರಂಭ ಮಲ್ಪನಂಚಿನ ಸಂಪ್ರದಾಯ ತುಳುವನಾಡದ ಒರ್ಮೆಲ ನಡುತ್ತಲು ಬರ್ತೇನೆ. ಈ ತುಳುವನಾಡದ ಮಣ್ಣದ ಪುಣ್ಯದ ಯೋಜನೆ ಕುಂಪಲದ ಮಣ್ಣೆಲ್ಲ ಇನ್ನಿ ಭಜನೆನ ನಂದಾದೀಪನ ಅಲ್ಲವನ ಮೂಲಕ ಸರಿಸುಮಾರು 20 ಬತ್ತಿಲಿನ ನೆನೆದೀಪನ ಅಲ್ಲವನ ಮೂಲಕ ಇಂಥ ಪ್ರತಿದಿನಲ ಈ ಕಾರ್ಯಕ್ರಮ ಶುಭ ಆರಂಭ ಕೊರ್ಪನಂಚಿನ ಏಲಿಗರಿಗೆ ಬಯ್ಯದ ಗುದೂಳಿ ಮುಹೂರ್ತನ ಮಾತೆಲ್ಲ ಸ್ವರಿಂದ ಇಚ್ಚಿತಿ ಗುದೂಳಿ ಮುಹೂರ್ತಡ ಸೇರ್ನಂಚಿನ ಹೂವೆ ಕೆಲಸ ಅಸ್ತು ಪಡೆದ ದೇವರಿಗೆ ಸಮರ್ಪಣೆ ಆಪಣಿಗೆ ಈ ನೆನಗೆ ಇಂಥ ಯೋಜಿ ಶಿವಪುರದ ಮನ್ನಡು ನಂದಾದೀಪನ ಅಲ್ಲವನ ಒಟ್ಟು ಕಾರ್ಯಕ್ರಮ ಬೇರೆ ಬೇರೆ ರೀತಿಯಲ್ಲಿ ನಮನ ಸಮಾಜದ ಕೆಲಸ ಮತ್ತೊಂದು ಪುನಚಿನ ಗಣ್ಯರ್ನಗಳ ಪಾಲ್ಪಡೆಯ ಮೂಲಕ ಈ ಭಜನಾ ಸೇವೆಗೆ ಆರಂಭದ ಎಗ್ಗಿನ ಬುಲ್ಬು ಅಲ್ಲವನ ಮೂಲಕ ನಿನದೀಪನ ಅಲ್ಲವನ ಮೂಲಕ
அவிர்து பொக்கா கொல்லி ஸ்ரீ மூகாம்பிகா பஜனா மண்டலிருந்து பஜனை நடத்தினது.
ದುರ್ಗಾಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಮುಲ್ಪ ನಡಪನ 180 ದಿನದ ಭಜನಾ ಸಂಧ್ಯಾ ಕಾರ್ಯಕ್ರಮದ ಭಾರಿ ಖುಷಿ ನಡತೊಂದೊಂದು ಮಾತಿರೆಗ್ಲ ಈ ದೇವಸ್ಥಾನದ್ದು ಎಡ್ಡೆ ಒಂಜಿ ಗ್ರಾಮ ಬೆಳಗಡೆ ಅಂಚೆನೆ ಜಿಲ್ಲೆ ಬೆಳಗಡೆ ರಾಜ್ಯ ಬೆಳಗಡೆ ಅಂಚೆನೆ ದೇಶ ಬೆಳಗಡೆ ನಮ್ಮ ಮಲ್ಪನ ಭಜನದ ಪ್ರಭಾವ ಭಾರತದ ಮೂಲೆ ಮೂಲೆಗೂ ಪಸರಿಸದೆ ಎಡ್ಡೆ ಒಂಜಿ ದೇಶಗೂ ಸುಭಿಕ್ಷ ಆಪಿಲೆ ಕಾವಡು ಪಣದೆ ಪಾರ್ವತಿ ಪರಮೇಶ್ವರಡ ಕೇನೊಂದಲ್ಲ. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಇಲ್ಲಿಯ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಡೆಯುವಂತಹ 108 ದಿನಗಳ ಸಂಧ್ಯಾ ಭಜನೆ ಇವತ್ತು 32ನೇ ದಿನದ ಒಂದು ಸಂಧ್ಯಾ ಭಜನೆ. ಇದುವರೆಗೆ ಸುಮಾರು 200ಕ್ಕಿಂತಲೂ ಹೆಚ್ಚು ಕುಟುಂಬಗಳು, ಅಂದರೆ ಸಾಧಾರಣ ಒಂದು 300 ಜನರು ಬಂದು ಈ ಸಂಧ್ಯಾ ಭಜನೆಯ ನಂದಾದೀಪವನ್ನು ಪ್ರಜ್ವಲನೆ ಮಾಡಿ ಹೋಗಿದ್ದಾರೆ. ಪ್ರಜ್ವಲನೆ ಮಾಡಿ ಹೋದವರಿಗೆಲ್ಲರಿಗೂ ವಂದನೆಗಳು. ಅದೇ ರೀತಿ ಶುಭ ಹಾರೈಕೆಯನ್ನು ನೀಡಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ವಂದನೆಗಳು. ಈ ಒಂದು ಸಂಧ್ಯಾ ಭಜನೆಯಿಂದ ನಮ್ಮ ಊರಲ್ಲೆಲ್ಲ ಒಂದು ಪಾಸಿಟಿವ್ ವೈಬ್ಸ್ ತುಂಬಿ ಎಲ್ರಿಗೂ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ. ಅದೇ ರೀತಿ ನಮ್ಮ ಗ್ರಾಮ ಹಾಗೂ ದೇಶದಲ್ಲಿ ಎಲ್ಲ ರಾಜ್ಯ ದೇಶಕ್ಕೂ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಐಕ್ಯತಾ ಭಾವನೆಯನ್ನು ನಮ್ಮೆಲ್ಲರಲ್ಲಿ ಹುಟ್ಟಿಸಲಿ. ಆ ದುರ್ಗಾ ಪರಮೇಶ್ವರ ಹಾಗೂ ಜಗನ್ಮಾತೆಯ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಊರ ಭಕ್ತರು ಹಾಗೂ ಪರ ಊರ ಎಲ್ಲರೂ ಬಂದು ಈ ಒಂದು ಪುಣ್ಯ ಕಾಲದಲ್ಲಿ ಆ ದುರ್ಗಾ ಪರಮೇಶ್ವರನ ಒಂದು ದರ್ಶನವನ್ನು ಪಡೆದುಕೊಂಡು ಅನುಗ್ರಹ ಪ್ರಾಪ್ತಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ.